ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ಎಸ್, ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾರೆ. ಆದರೆ ಇವತ್ತು ಸ್ಪೆಷಲ್ ಗೆಸ್ಟ್ ನಮ್ಮ ಜೊತೆ ಉಷಾ ಅವರು ಇದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಫೈನಾ? ನೋಡಿ, ನೀವು ಇಂಗ್ಲೀಷೆಲ್ಲ ಮಾತಾಡ್ತಿದ್ದೀರಾ. ಎಲ್ಲಿಂದ ಬರ್ತಿದ್ದೀರಾ? ನಾವು ವಿಜಯಿಂದ, ಮಂಗಳೂರು. ವಿಜಯಿಂದ, ಓಕೆ. ಏನು ಮಾಡ್ತಿದ್ದೀರಾ ನೀವು? ನಾನು ಹೌಸ್ ವೈಫ್ ಅಲ್ಲ. ಓಕೆ, ಇವತ್ತು ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ಏನು ಸ್ಪೆಷಲ್ ಡಿಶ್? ನಾನು ಇದು ಜೋಳದ್ದು ಒಂದು ರೊಟ್ಟಿಯಾಗಿ ಮಾಡ್ತೇನೆ. ಹೌದು, ಕಾರ್ನ್. ನಾನು ಇಂಗ್ಲೀಷ್ ಅಂತ ಹೇಳಿದ್ದಕ್ಕೆ ನೀವು ಜೋಳ ಅಂತ ಕನ್ನಡದಲ್ಲಿ ಹೇಳಿದ್ರೆ. ಓಕೆ, ಅದರಿಂದ ಏನು ಸ್ಪೆಷಲ್? ಒಂದು ರೊಟ್ಟಿಯಾಗಿ. ರೊಟ್ಟಿಯಾ? ಓಕೆ. ಆಮೇಲೆ ಬ್ರೇಕ್ಫಾಸ್ಟ್ ಇದು, ಮತ್ತೆ ಒಂದು ಚಟ್ನಿ ಪುಡಿ, ಕರಿಬೇವು ಸೊಪ್ಪಿದಲ್ಲ, ಎರಡು ಗಮ್ಮತ್ ಇರ್ಬೋದು ಅಂತ ಕಾಣುತ್ತೆ. ಓಕೆ, ಎರಡನ್ನು ಮಾಡ್ಲಿಕ್ಕೆ ಅಡುಗೆ ಮನೆಗೆ ಹೋಗುವ. ಓಕೆ, ಬನ್ನಿ. ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದಾಯ್ತು. ಇವಾಗ ಎಂತ ಮಾಡಬೇಕು? ಅಡುಗೆ ಮಾಡಬೇಕಲ್ಲ. ಓಕೆ, ಏನು ಫಸ್ಟ್ ಮಾಡುವ? ಒಂದು ಬ್ರೇಕ್ಫಾಸ್ಟ್ ತಿಂಡಿ ಮಾಡ್ತಾ ಇದ್ದೇನೆ. ಇದು ಕಾರ್ನ್ ಇದು ಫಸ್ಟ್ ಮಾಡ್ತೀವಿ ಈಗ. ಓಕೆ, ಏನು ಬೇಕು ಈಗ? ಮೊದಲಿಗೆ ಕಾರ್ನ್ ಅನ್ನು ಮಿಕ್ಸ್ ಮಾಡಬೇಕಾ? ಡೈರೆಕ್ಟ್ ಅದನ್ನು ಹಸಿ ಅಲ್ಲ? ಹಸಿ ಕಾರ್ನ್. ಓಕೆ, ಹಸಿಯನ್ನು ಫಸ್ಟಿಗೆ ಮಿಕ್ಸ್ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದೀರಾ. ಒಂದು ಕಾರ್ನ್ ಇದೆಯಾ ಅದರಲ್ಲಿ? ಒಂದು ಸ್ವಲ್ಪ ಜಾಸ್ತಿ ಇದೆ. ಬೇರೆ ಎಂತ ಹಾಕ್ಲಿಕ್ಕಿಲ್ಲ? ಉಪ್ಪು, ನೀರು ಏನಿಲ್ಲ. ಹಾಗೆ ಡ್ರೈಯಾ? 1-2 ಸುತ್ತು ತಿರುಗಿದ್ರೆ ಸಾಕಾ? ತುಂಬ ಫೈನ್ ಆಗಬೇಕಿಲ್ಲ. ಓಕೆ, ಕಾರ್ನ್ ಬೇಯಿಸದಿದ್ದರೂ ಕೂಡ ಬೇಗ ಸಣ್ಣ ಆಗ್ತದಲ್ಲ? ಹೌದು. ಅಂದರೆ ಇದರಲ್ಲಿ ಈಗ ಕಾರ್ನ್ ಇದು ಎಂತ ಮಾಡು ಅಂತೇಳಿ ನೀವು? ರೊಟ್ಟಿಯಾ? ಬ್ರೇಕ್ಫಾಸ್ಟ್ ರೊಟ್ಟಿ ಥರನೇ ಇರುತ್ತೆ ಹೇಗೆ? ರೊಟ್ಟಿ ಥರ ಇರುತ್ತೆ. ಓಕೆ, ನೋಡ್ಲಿಕ್ಕೆ ಒಂಥರ ಬಂದ ಥರ ಉಂಟಲ್ಲ? ಅದೇ ಸ್ವಲ್ಪ ನಾನು ಬೈಂಡಿಂಗಿಗೆ ಅಕ್ಕಿ ಹಿಟ್ಟು ಹಾಕ್ತೇನೆ. ಇದಕ್ಕೆ ಅಕ್ಕಿ ಹಾಕ್ಲಿಕ್ಕೆ ಉಂಟಾ? ಅಕ್ಕಿ ಹಿಟ್ಟು. ಓಕೆ. ಅಂದರೆ ಅದು ತುಂಬ ತೆಳು ಉಂಟಲ್ಲ? ಹೌದು. ರೊಟ್ಟಿ ಅಂತ ಬಂದಾಗ ಅಕ್ಕಿ ಹಾಕ್ಲೇಬೇಕಲ್ಲ? ಸ್ವಲ್ಪ ಅಕ್ಕಿ ಹಿಟ್ಟು. ಓಕೆ, ನೀರು ಹಾಕ್ಬೇಕಾ? ಎಂತ ಬೇಡ. ಓಕೆ, ಅಕ್ಕಿ ಹುಡಿ ಅಕ್ಕಿ ಅಲ್ಲ? ಅಕ್ಕಿ ಹುಡಿ. ಓಕೆ, ಸಾಕಾ 2 ಸ್ಪೂನು? ನೋಡ್ತೇನೆ ನಾನು. ಓಕೆ, ಸ್ವಲ್ಪ ಒಂದು ಈರುಳ್ಳಿ ಅಲ್ಲ? ನೀರುಳ್ಳಿ ಚೆನ್ನಾಗಿ ರುಬ್ಬಿರ್ಕೊಂಡು. ಕೊತ್ತಂಬರಿ ಸೊಪ್ಪು ಅಲ್ಲ? ಓಕೆ, ಹಸಿಮೆಣಸು. ಓಕೆ. ಅಷ್ಟು ಹಾಕಿದರೆ ಖಾರ ಆಗೋದಿಲ್ವಾ ಜಾಸ್ತಿ? ಸಾಕಾಗುತ್ತಾ? ಇಲ್ಲ ಸರ್, ಖಾರ ಇದ್ದಷ್ಟು ಒಳ್ಳೇದಲ್ಲ? ಹೌದು. ಇನ್ನೊಂದು ಸ್ವಲ್ಪ ಸ್ಪೈಸಿ ಬೇಕಿದ್ರೆ ಮಸಾಲೆ ಎಲ್ಲ ಹಾಕ್ಬೋದು. ಓಕೆ, ಇದು ಸ್ವಲ್ಪ ಮೈಲ್ಡ್ ಆಗಿ ಮಾಡ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪಲ್ಲ? ಅಷ್ಟು ಸ್ವಲ್ಪ. ಇದಕ್ಕೆ ನೀರು ಕೂಡ ಹಾಕ್ಲಿಕ್ಕಿಲ್ಲ? ಏನಿಲ್ಲ, ಅದರದ್ದೇ ಇರ್ತದೆ. ಅಂತ ಈಗ ತವ ಇಡಬೇಕಾ? ಆಲ್ಮೋಸ್ಟ್ ಇದೆಲ್ಲ ರೆಡಿ ಆಯ್ತು. ಈಗ ರೆಡಿ ಆಯ್ತು. ಇದು ಬಾರಿ ಬೇಗ ಆಗ್ತದೆ ಅಂತಲ್ಲ? ಹೌದು, ಬೇಗ ಮಕ್ಕಳಿಗೆ ಎಲ್ಲ ಖುಷಿ ಆಗ್ತದೆ. ಓಕೆ, ಹಾಗಾದರೆ ಒಲೆ ಉರಿಸುವಲ್ಲ? ಆಯಿಲ್ ಹಾಕಬೇಕಾ? ಸ್ವಲ್ಪ. ಓಕೆ, ಆಯಿಲ್ ನಿಮಗೆ ಬೌಲಲ್ಲೇ ಬೇಕಲ್ಲ? ಹೌದು. ನಾವು ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಸಾಕಾ? ಸಾಕು.
ಇದು ನೀವೇ ಹೇಗೆ ರೆಸಿಪಿ ನೀವೇ ರೆಡಿ ಮಾಡಿದ್ದ? ನಂದೇ. ಓಕೆ. ಹಾಗಾದ್ರೆ ಸ್ಪೆಷಲ್ ಆಗಿ ಹೆಚ್ಚಿರಬೇಕಲ್ಲ. ಮನೇಲಿ ಅಡಿಗೆಲ್ಲ ನೀವು ನಾರ್ಮಲ್ ಮಾಡ್ತಾರೋ ಅಡಿಗೆ ಹಾಗೆಲ್ಲ ಸ್ಪೆಷಲ್ ಆಗಿ ಏನು ಮಾಡ್ತಾರೆ ಅದೇ ಗಮ್ಮತ್ತು. ಅಡಿಗೆಯಲ್ಲಿ ಏನು ಸ್ಪೆಷಲ್ ಮಾಡ್ಲಿಕ್ಕೆ ಆಗೋದು? ಇದನ್ನೀಗ ಓ ಹಾಗೆ ಹಾಕಿ ಡೈರೆಕ್ಟಾ? ಡೈರೆಕ್ಟ್. ಓ ಇದು ಗಮ್ಮತ್ ಅಂತ ಮಾತ್ರ. ಓಕೆ. ಓಕೆ, ಇದೊಂದು ಎಷ್ಟು 2 ಸೆಕೆಂಡು ಈ ಥರ ಬೇಯಬೇಕಲ್ಲ? ಸ್ವಲ್ಪ ಬೇಯಬೇಕು. ಹೌದು. ಅಂದರೆ ಈ ರೊಟ್ಟಿಗೆ ಹಾಗೆ ಅಲ್ಲ, ನಾವು ಮೇಲ್ಗಡೆ ಮುಚ್ಚಿದ್ರೆ ಚೆನ್ನಾಗಿರುತ್ತೆ. ಮನೆಯಲ್ಲೆಲ್ಲ ಎಷ್ಟು ಜನ ಇದ್ದೀರಾ? ನಾವು ಈಗ ನಾನು ಮತ್ತೆ ನನ್ನ ಅಮ್ಮ ಮಾತ್ರ. ಅಮ್ಮ ಒಟ್ಟಿಗೆ ಇದ್ದೀರಾ? ಓಕೆ. ಅಮ್ಮನಿಗೆಲ್ಲ ಯಾವುದು ಈ ಥರದ? ಅಂದರೆ ಅವರಿಗೆ ಪ್ರಾಯ ಆಗಿದೆ, ಈಗ ಕಾರ್ನ್ ಎಲ್ಲ ತಿನ್ನಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ಈ ಥರ ಕೊಟ್ಟು ತಿಂತಾರೆ. ಕಾರ್ನ್ ಬೇಯಿಸಿ ಮಾಡಿದರೆ ಅವರಿಗೆ ಕಷ್ಟ ಆಗ್ತದೆ. ಇದು ನಾನ್ ವೆಜ್ ಜಾಸ್ತಿ ವೆಜ್ ಜಾಸ್ತಿ ಹೇಗೆ? ನಾನು ವೆಜಿಟೇರಿಯನ್, ನಾನ್ ವೆಜ್ ಮಾಡ್ತೇನೆ. ನಾನು ವೆಜಿಟೇರಿಯನ್, ನಾನ್ ವೆಜ್ ಮಾಡಿ ಕೊಡ್ತೇನೆ, ಮನೆಯವರಿಗೆ ಮಾಡಿ ಕೊಡ್ತೇನೆ. ಓಕೆ ಓಕೆ ಓಕೆ. ಅಂದರೆ ನಾನ್ ವೆಜ್ ಮಾಡಲಿಕ್ಕೆ ಬರ್ತದಲ್ಲ? ಹೌದು. ಅಡಿಗೆ ಅಂತ ಹೇಳಿದಾಗ ಹಾಗೆ. ಅಂದರೆ ನಾನು ಗೀತೆಯಲ್ಲಿ ಓದಿದ್ದೇನೆ, ನಮಗೆ ಆಹಾರದ ಅಭಾವ ಬಂದಾಗ ನಾವು ಪ್ರಾಣಿಗಳನ್ನು ಕೊಂದು ತಿನ್ಬೋದು ಹೇಳಿದ್ದೇನೆ. ಹಾಗೆ ಅದೇನೋ ನನಗೆ ಮನಸ್ಸಿಗೆ ಬಂತು, ಬೇಡ ಅಂತ ಇತ್ತು. ನಮಗೆ ಬೇಕಾದಷ್ಟು ಆಹಾರ ಸಿಕ್ಕುವಾಗ ಅದರ ಅವಶ್ಯಕತೆ ಇಲ್ಲ ಅಂತ. ನಮಗೆ ಕೂಡ ಚಿಕ್ಕದಿರುವಾಗ ಒಂದು ಸರ್ಕಲ್ ಇತ್ತು ನೋಡಿ, ಫಸ್ಟಿಗೆ ಏನು ಹಾವು ಹೋಗೋದು, ಹಾವು ಕಪ್ಪೆಯನ್ನು ತಿನ್ನೋದು, ಆ ಥರ. ಆಗ ಅದಕ್ಕೆ ಆಹಾರ ಅದು. ಹಾಗೆ. ಹಾಗಾದ್ರೆ ನೀವು ಈ ಗೀತೆ ಎಲ್ಲ ಓದ್ತಾರಂತ? ಹೌದು. ನಿಮ್ಮಲ್ಲಿ ಅಪಾರವಾದ ಜ್ಞಾನವೆಲ್ಲ ಇರ್ಬೋದು. ಸ್ವಲ್ಪ ಆಯಿಲ್ ಹಾಕುವ. ಮಾತಾಡಿಕೊಂಡು ಸ್ವಲ್ಪ. ಓಕೆ. ನಮಗೆ ರೋಸ್ಟ್ ಬೇಕಾದವರಿಗೆ ರೋಸ್ಟ್ ಮಾಡ್ಕೊಳ್ಬೋದು, ಇಲ್ಲದ್ರೆ ಸ್ವಲ್ಪ. ಅದೀಗ ನಾವು ಮಾತಾಡುವಾಗ ಸ್ವಲ್ಪ ರೋಸ್ಟ್ ಆಯಿತು. ನಾವು ಅಡಿಗೆ ಮಾಡುವಾಗ ಜಾಸ್ತಿ ಮಾತಾಡ್ಲಿಕ್ಕಿಲ್ಲ ಅಂತ ಹೇಳೋದು ಇದಕ್ಕೆ ಅಲ್ಲ. ಹೌದು. ನೆಕ್ಸ್ಟ್ ಮಾಡುವಾಗ ಚೆನ್ನಾಗಿ ಮಾಡುವಾಗ ಕಾನ್ಸಂಟ್ರೇಟ್ ಮಾಡಿ ಮಾಡಬೇಕು. ಇದಾಗಿದೆ, ಯಾಕೆ ಹೇಳಿದ್ರೆ ಕಾರ್ನ್ ನಾವು ಹಸಿ ತಿಂತೇವೆ. ಹೌದು, ಚೆನ್ನಾಗಿರುತ್ತೆ. ಹಾಗಾಗಿ ಏನು ಜಾಸ್ತಿ ಬೇಯಬೇಕು ಅಂತ ಬೇಯಬೇಕಂತ ಏನಿಲ್ಲ. ಓಕೆ. ನೀವು ಮನೆಯಲ್ಲಿ ಅಮ್ಮ ಮತ್ತು ನೀವು ಇಬ್ಬರು ಇರೋದಲ್ಲ, ನೀವೇನು ಟೀಚಿಂಗ್ ಮಾಡ್ತಿದ್ದೀರಾ ಹೇಗೆ? ಒಂದು ಕಾಲದಲ್ಲಿ. ಹೌದಾ? ಮಾಡಿದ್ದೇನೆ ಸಣ್ಣ ಮಕ್ಕಳಿಗೆ. ಪ್ರೈಮರಿ ಹೀಗೆ? ನರ್ಸರಿ. ಓಕೆ. ಹಾಗೆ. ಅಂದರೆ ನನ್ನ ಗಂಡ ಬ್ಯಾಂಕಲ್ಲಿ ಇದ್ರು, ನಮಗೆ ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ಎಲ್ಲ ಆಗ್ತಾ ಇತ್ತು. ಹೌದು. ಓಕೆ. ಬೇರೆ ಏನು ಹವ್ಯಾಸಗಳೆಲ್ಲ ಉಂಟು ಅಡಿಗೆ ಜೊತೆ ಎಲ್ಲ? ಹವ್ಯಾಸ ಹೊಲಿಯುವುದು. ಇವಾಗಲೂ ಬಟ್ಟೆ ಎಲ್ಲ ಹೊಲಿತಿದ್ದೀರಾ? ಅಂದರೆ ನನ್ನದು ಸ್ವಲ್ಪ. ನಾರ್ಮಲ್ ಆಗಿ ನನ್ನದು ಮಾತ್ರ. ಮತ್ತೆ ನಾನು ಎಲ್ಲ ಸರ್ವಿಸ್ ಕ್ಲಬ್ಬಲ್ಲೆಲ್ಲ ಇದ್ದೇನೆ, ಇನ್ನರ್ ವೀಲ್ ಕ್ಲಬ್ಬಲ್ಲಿ ಇದ್ದೇನೆ, ರೋಟ್ರಿಯಲ್ಲಿ ಇದ್ದೇನೆ. ನೀವಾಗ ಸ್ವಲ್ಪ ಸಮಾಜ ಸೇವೆ ಜಾಸ್ತಿ ಇರ್ಬೋದು ಅಂತ ಕಾಣುತ್ತೆ. ಮತ್ತೆ ಆಫೀಸರ್ಸ್ ಕ್ಲಬ್ಬಲ್ಲಿ ಇದ್ದೇನೆ. ಆಫೀಸರ್ಸ್ ಕ್ಲಬ್ಬಲ್ಲಿ ಇದ್ದೀರಾ? ನಾವು ಕೂಡ ಇತ್ತೀಚೆಗೆ ಆಫೀಸರ್ಸ್ ಕ್ಲಬ್ಗೆ ಕೂಡ ಬಂದಿದ್ವಿ, ನ್ಯೂ ಇಯರಿಗೆಲ್ಲ ಬಂದಿದ್ವಿ. ಇದಂತೂ ಚೆನ್ನಾಗಿ ಬಂದಿದೆಯಲ್ಲ? ಅದರ ಈರುಳ್ಳಿಯ ಸ್ಮೆಲ್ ಹಾಗೆ ನೋಡಿ, ನಮಗೆ ಮೂಗಿಗೆ ಘಮ ಬರ್ತಾ ಉಂಟು ನೋಡಿ. ಆ್ಯಕ್ಚುಲಿ ಇದಕ್ಕೆ ಚಟ್ನಿ ಎಲ್ಲ ಬೇಕು ಅಂತಿಲ್ಲಲ್ಲ? ಕಾರೆಲ್ಲ ಹಾಕಿದ ಸಾಸುಗಳು ತಿನ್ಬೋದು. ಇನ್ನೂ ಸಹ ಸ್ಪೈಸಿ ಬೇಕಿದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದು ಇದೆಲ್ಲ ಹಾಕೊಳ್ಬೋದು ಬೇಕಿದ್ರೆ. ಅಗತ್ಯ ಇಲ್ಲ. ಇದು ಈ ಥರ ದಪ್ಪ ಮಾಡೋದು. ಈಗ ಇದನ್ನೇ ಸ್ವಲ್ಪ ತೆಳುವ ದೋಸೆ, ಈಗ ನೀರು ದೋಸೆ ಥರ ಹಾಗೆ ಮಾಡ್ಬೋದಾ? ನಾ ಟ್ರೈ ಮಾಡಲಿಲ್ಲ. ಇದೆಲ್ಲ ಹಾಕುವಾಗ ಅದು ಬರ್ಲಿಕ್ಕಿಲ್ಲ. ನಾವು ನೀರುಳ್ಳಿ ಅದೆಲ್ಲ ಹಾಕ್ತೇವೆ. ದಪ್ಪ ಇದ್ರೆ ಚೆನ್ನಾಗಿರುತ್ತಲ್ಲ. ಓಕೆ. ಆಲ್ಮೋಸ್ಟ್ ನಮ್ಮದು ದೋಸೆ ರೆಡಿ ಅಲ್ಲ, ರೊಟ್ಟಿ ರೆಡಿ ಅಲ್ಲ, ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ. ದಪ್ಪ ಇದ್ದದಿಂದ ಕೇಳಿದ್ದು. ಇನ್ನು ಸರ್ವ್ ಮಾಡೋದಲ್ಲ? ಸರ್ವ್ ಮಾಡೋದು. ರೊಟ್ಟಿ ಬ್ರೇಕ್ಫಾಸ್ಟ್ ರೆಡಿ ಅಲ್ಲ? ಬಿಸಿ ಬಿಸಿಯಾದ ಏನು ಜೋಳದ ರೊಟ್ಟಿ ಅಲ್ಲ? ಓಕೆ. ಇದು ನೋಡ್ಲಿಕ್ಕೆ ಒಂಥರ ನಾವು ಯಾವುದು ಆಮ್ಲೆಟ್ ಅಥವಾ ಪೀಝಾ ಎಲ್ಲ ಕಟ್ ಮಾಡುವಾಗ ಹೇಗಿರ್ತೇವೆ ಹಾಗೆ ಕಾಣ್ತಾ ಉಂಟು. ಓಕೆ. ಅದರ ಜೊತೆ ಒಂದು ಸಾಸ್ ಕೂಡ ಇಟ್ಟಿದ್ರಲ್ಲ? ಓಕೆ. ಟೇಸ್ಟ್ ನೋಡುವಾಗಲಾಗಿದ್ರೆ. ಓಕೆ. ಉಷಾ ಅವರು ಸಾಕಾಗಿರುವಂತಹ ಏನು ಕಾರ್ನೆಲ್ಲ ಹಾಕಿ ಒಂದು ರೊಟ್ಟಿ ರೆಡಿ ಮಾಡಿ ಕೊಟ್ಟಿದ್ದಾರೆ ಸ್ಪೆಷಲ್ ಆಗಿ. ಇವತ್ತು ನಾನು ಅಂತೂ ಫಸ್ಟ್ ಟೈಮ್ ತಿನ್ನೋದು, ಅವರೆಲ್ಲ ಮನೆಯಲ್ಲೆಲ್ಲ ಮಾಡಿ ಚೆನ್ನಾಗಿದೆ ಅಂತೆ. ನಾನು ಟೇಸ್ಟ್ ನೋಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು
ಹಸಿ ಜೋಳದ ರೊಟ್ಟಿ ತಯಾರಿಸುವ ವಿಧಾನ. ಮೊದಲು 1 ಕಪ್ ಹಸಿ ಜೋಳವನ್ನು ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಅಕ್ಕಿ ಹಿಟ್ಟು 2 ರಿಂದ 3 ಚಮಚದಷ್ಟು, ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ರುಚಿಗೆ ಅನುಸಾರವಾಗಿ ಉಪ್ಪು ಹಾಕಿ ಕಲಸಿಕೊಳ್ಳಿ. ನಂತರ ಕಾದ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ರೊಟ್ಟಿ ತಟ್ಟಿಕೊಳ್ಳಿ. ಒಂದು ಕಡೆ ಬೆಂದ ನಂತರ ಮೇಲಿನಿಂದ ಸ್ವಲ್ಪ ಎಣ್ಣೆ ಹರಡಿ ಇನ್ನೊಂದು ಬದಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಜೋಳದ ರೊಟ್ಟಿ ರೆಡಿ. ಓಕೆ, ಸ್ಪೆಷಲ್ ಆಗಿ ಜೋಳದ ರೊಟ್ಟಿ ಹೇಗೆ ಮಾಡೋದು ನೋಡಿದಾರಲ್ಲ, ಸಾಕಾಗಿರ್ಬೋದು. ನಾನಂತೂ ಇದನ್ನು ಟೇಸ್ಟ್ ಮಾಡ್ತೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದೊಳಗೆ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸುರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ದಾಲ್ ಸತ್ಯನ ಸೋಸ್, ಮೆಕೈ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ಐಶ್ವರ್ಯ KT ಸ್ಪೆಷಲ್ ಟೀ. ಎಸ್ ಮ್ಯಾಮ್, ಇವಾಗ ಜೋಳದ ರೊಟ್ಟಿ ರೆಡಿಯಾಗಿದೆ. ಇವಾಗ ಏನೋ ಚಟ್ನಿ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಲ್ಲ, ಕರಿಬೇವಿನ ಚಟ್ನಿ ಅಲ್ಲ? ಓಕೆ, ಏನು ಮಾಡೋ ಫಸ್ಟಿಗೆ ಬಾಣಲೆ ಬೇಕು. ಫಸ್ಟಿಗೆ ಬಾಣಲೆ ಬೇಕಲ್ಲ? ಬಾಣಲೆ ಅಂತೂ ರೆಡಿ. ಹಾಗಾದ್ರೆ ಬಿಸಿ ಇಡಬೇಕಲ್ಲ? ಹೌದು. ಓಕೆ, ಅಂದರೆ ಕರಿಬೇವು ಹುರ್ಕೊಳ್ಳೋದಾ? ಹೌದು. ಓಕೆ, ಸ್ವಲ್ಪ ಕ್ರಿಸ್ಪ್ ಆಗಬೇಕಲ್ಲ, ಪುಡಿ ಮಾಡ್ಲಿಕ್ಕೆ ಉಂಟು. ಹೌದು, ಚಟ್ನಿ ಪುಡಿ ಮಾಡೋದಲ್ಲ. ಓಕೆ. ಓಕೆ, ಸ್ವಲ್ಪ ಆಯಿಲ್ ಬೇಕು. ಆಯಿಲ್ ಬೇಕಲ್ಲ? ಆಯಿಲ್ ಅಂತ ಬಂದಾಗ ನಾವು ಸನ್ ಪ್ರೀಮಿಯಂ ರಿಫೈನ್ಡ್ ಸ್ವಲ್ಪ ಹಾಕಿ, ಹೆಚ್ಚು ಹಾಕಬೇಡಿ. ಸ್ವಲ್ಪ ಬೇಕಾ? ಒಗ್ಗರಣೆಗೆ ಹಾಕಿದ್ರೆ ಸಾಕಾ? ಸಾಕು ಸಾಕು ಸಾಕು. ಅದು ಸ್ವಲ್ಪ ಕ್ರಿಸ್ಪ್ ಆಗಲಿಕ್ಕೆ ಅಷ್ಟೇ. ಓಕೆ, ಅಂದರೆ ಇದು ಸ್ವಲ್ಪ ಗಟ್ಟಿ ಚಟ್ನಿಯಾ ಹೇಗೆ? ಪೌಡ್ರ್, ಚಟ್ನಿ ಪುಡಿ. ಇದನ್ನು ಇಟ್ಟು ತಿನ್ಬೋದು. ಅಂದರೆ ನಾವು ಎಷ್ಟು ಒಂದು ತಿಂಗಳೆಲ್ಲ ಇಟ್ಕೊಳ್ಬೋದಲ್ಲ? ಇಟ್ಕೊಳ್ಬೋದು. ಓಕೆ, ಇದು ಯಾವುದಕ್ಕೆ? ಜೋಳದ ರೊಟ್ಟಿಗೆ ಆಗುತ್ತಾ ಹೇಗೆ? ಅದಕ್ಕೆ ಇದು ನಾರ್ಮಲ್ ಉತ್ತರ ಕನ್ನಡ ಸೈಡ್ ಅಲ್ಲ? ಹೌದು, ನಾವು ಜೋಳ ರೊಟ್ಟಿ ದೋಸೆ ಒಟ್ಟು ಎಲ್ಲ ತಿನ್ಬೋದು. ಸ್ವಲ್ಪ ಮೊಸರು ಹಾಕಿ ಎಲ್ಲ ಆ ಥರ ಎಲ್ಲ ತಿನ್ಬೋದು. ಮತ್ತೆ ಊಟಕ್ಕೆ ಸೈಡ್ ಡಿಶ್ ಹಾಗೂ ತಿನ್ಬೋದಲ್ಲ? ಓಕೆ, ಫಸ್ಟಿಗೆ ಒಗ್ಗರಣೆ ಸೊಪ್ಪು ಹಾಕಿದ್ರಲ್ಲ, ಸ್ವಲ್ಪ ಕ್ರಿಸ್ಪ್ ಆಗಬೇಕಲ್ಲ, ಅದಕ್ಕೆ ಅದರ ನೀರಿನ ಅಂಶ ಎಲ್ಲ ಹೋಗ್ತದೆ. ಹೌದು. ಇದು ಎಲ್ಲ ಈ ಥರದ ಚಟ್ನಿ ಎಲ್ಲ ನಾವು ಟೂರ್ ಎಲ್ಲ ಹೋದಾಗ ಕೊಂಡೋಗ್ಬೋದು. ಟ್ರೈನಲ್ಲೆಲ್ಲ ಹೋಗುವಾಗ ಚಪಾತಿ ಒಟ್ಟಿಗೆ ಎಲ್ಲ. ಇದಕ್ಕೆ ನಾನು ಕಡಲೆ ಬೀಜ ಹಾಕ್ತೇನೆ, ಹಾಗೆ ಮಕ್ಕಳಿಗೆ ಖುಷಿ ಆಗ್ತದೆ. ಹೌದು, ಅಂದರೆ ಇಡೀ ಕಡಲೆ ಬೀಜನಾ? ಹೌದು. ಓಕೆ ಓಕೆ. ಸ್ವಲ್ಪ ಕೊಬ್ಬರಿ ಎಲ್ಲ ಓಕೆ, ಅದು ಸಹ ಸ್ವಲ್ಪ ಪುಡಿ ಮಾಡಲಿಕ್ಕೆ ಉಂಟು, ಹಾಗೆ ಸ್ವಲ್ಪ ಓಕೆ. ಇದೆರಡನ್ನು ಈಗ ಪುಡಿ ಮಾಡ್ಕೊಳ್ಬೇಕಾ? ಎಲ್ಲ ಒಟ್ಟಿಗೆ ಪುಡಿ ಮಾಡಿ. ಒಟ್ಟಿಗೆ ಹಾಕೋದಾ? ಈಗ ಸ್ವಲ್ಪ ಬೆಳ್ಳುಳ್ಳಿ. ಓಕೆ. ಆ್ಯಕ್ಚುಲಿ ಬೆಳ್ಳುಳ್ಳಿ ಫಸ್ಟಿಗೆ ಈಗ ಅಲ್ಲ, ಇದು ಪುಡಿ ಮಾಡೋದಲ್ಲ, ಅದಕ್ಕೆ ಒಗ್ಗರಣೆದಲ್ಲ. ಓಕೆ ಓಕೆ. ಅಂದರೆ ಜಾಸ್ತಿ ಅದು ಬೇಯಬೇಕು ಅಂತಿಲ್ಲ? ಇಲ್ಲ ಇಲ್ಲ ಇಲ್ಲ. ಸ್ವಲ್ಪ ಇದು ಕಡಲೆ ಬೀಜ ಇದು ಹುರಿದು ತೆಗ್ದದ್ದು. ಹೌದು. ಸ್ವಲ್ಪ ಹುಳಿ ಎಲ್ಲ ರುಚಿಗೆ ತಕ್ಕಷ್ಟು. ಓಕೆ, ಹುಳಿ ಹಾಗೆ ಹಾಕಿದರೆ ನಡೀತದಲ್ಲ? ಹೌದು, ಅದು ಪೌಡ್ರ್ ಮಾಡೋದಲ್ಲ. ಓಕೆ. ಮತ್ತು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪಲ್ಲ. ಅವು ತೆಂಗಿನಕಾಯಿ ಹಾಕಿದಾಗ ಸ್ವಲ್ಪ ಅದರಲ್ಲಿ ಆಯಿಲ್ ಬಿಡ್ತಾ ಉಂಟಲ್ಲ? ಹೌದು. ಸ್ವಲ್ಪ ಮೆಣಸಿನ ಪುಡಿ. ಓಕೆ, ಮೆಣಸಿನ ಪುಡಿ ಎಲ್ಲ. ಈಗ ಆಫ್ ಮಾಡಿಕೊಳ್ತೇನೆ ನಾನು. ಓಕೆ, ಮೆಣಸಿನ ಪುಡಿ ಹಾಕಲಾ? ಹಾಕಿ ಹಾಕಿ. ಸಾಕಾ? ಎಷ್ಟು? ಇಲ್ಲ ಇಲ್ಲ, ಸ್ವಲ್ಪ ಜಾಸ್ತಿ ಬೇಕು, ಖಾರ ಬೇಕಲ್ಲ. ಓಕೆ, 1-2 ಚಮಚ ಬೇಕು. 2 ಚಮಚ ಬೇಕಾಗುತ್ತಾ? ನಾವು ಸ್ವಲ್ಪ ಖಾರ ತಿನ್ನುವರು. ಖಾರ ಬೇಕಾ? ಚಟ್ನಿ ಇದು ಖಾರ ಚಟ್ನಿ ಅಂತ ಹೇಳ್ಬೋದು. ಅದು ಅಂದರೆ ಸ್ವಲ್ಪ ಬಾಯಿಗೆ ಹಿಡಿಬೇಕಲ್ಲ. ಸ್ವಲ್ಪ ಆರಿದ ಮೇಲೆ ಇದನ್ನು ಪುಡಿ ಮಾಡ್ಕೊಳ್ಬೇಕು. ಓಕೆ, ಇದು ಆರಿದ ನಂತರ ಇನ್ನು ಇದನ್ನು ಪುಡಿ ಮಾಡ್ಕೊಳ್ಳೋದು. ಪುಡಿ ಮಾಡಿ ಆಮೇಲೆ ನಮ್ಮದು ಚಟ್ನಿ ಅಂತ ರೆಡಿ ಆಗಿದೆ. ಓಕೆ, ಗಂಜಿ ಎಲ್ಲ ಊಟ ಇದ್ರೆ ಅದು ಕೂಡ ಅದಕ್ಕೆ ಸಹ ಒಳ್ಳೇದಾಗ್ತದೆ. ಎಸ್ ಮ್ಯಾಮ್, ಆಲ್ಮೋಸ್ಟ್ ಈಗ ಆರಿದಲ್ಲ? ಹೌದು ಹೌದು. ಓಕೆ, ಈಗ ಮಿಕ್ಸಿ ಅಂತೂ ರೆಡಿ ಇದೆ. ಚಟ್ನಿ ಅಂತೂ ಮಾಡೋದಲ್ಲ. ಮಿಕ್ಸಿಯಲ್ಲಿ ಸ್ವಲ್ಪ ಹಸೆ ಇರಬಾರ್ದು. ಹಸೆ ಇರಬಾರ್ದಾ? ಹೌದು, ಒಂದು ಸ್ವಲ್ಪ ಟಿಶ್ಯೂ ಏನಾದರೂ. ಹೌದು, ಹಸೆ ಇದ್ರೆ ಅಂದರೆ ನಾವು ಇಟ್ಟು ತಿನ್ನೋದಲ್ಲ ಇದು. ಹಾಂ, ಹೌದು. ಸೊ ನೀರಿನ ಹಸೆ ಎಲ್ಲ ಏನು ಇರಬಾರ್ದು, ಆದಷ್ಟು ಡ್ರೈ ಇದ್ರೆ ಒಳ್ಳೆಯದು. ಡ್ರೈ ಇದ್ರೆ ಅದು ಓಕೆಲ್ಲ? ಹಾಂ. ಓಕೆ, ಇದನ್ನು ಈಗ ಮಿಕ್ಸಿಂಗ್ ಮಾಡಿಕೊಳ್ಬೇಕಲ್ಲ?
ಓಕೆ, ಆಲ್ಮೋಸ್ಟ್ ಚಟ್ನಿ ರೆಡಿ ಆಗಿದೆಲ್ಲ. ಹಾಂ. ಸಾಕಾಗುತ್ತಾ? ಎಷ್ಟು? ಸಾಕು ಸಾಕು, ತೊಂದರೆ ಇಲ್ಲ. ಅದು ತರಿ ಇದ್ರೂ ತೊಂದರೆ ಇಲ್ಲ. ಚೆನ್ನಾಗಿರುತ್ತಲ್ಲ. ಓಕೆ, ಅದು ಬೆಳ್ಳುಳ್ಳಿ ಎಲ್ಲ ಹಾಕಿ ಘಮ ಘಮ ಬರ್ತುಂಟಲ್ಲ, ಬೆಳ್ಳುಳ್ಳಿ ಮತ್ತು ನಮ್ಮ ಈ ಕರಿಬೇವು ಮಿಕ್ಸ್ ಆದಾಗ. ಹೌದು, ಅದು ನೆಲಕಡಲೆ ಸಹ. ಹಾಂ, ನೆಲಕಡಲೆ ಒಳ್ಳೆ ಹೌದು. ತೆಂಗಿನಕಾಯಿ, ಅದು ಒಣ ಕೊಬ್ಬರಿ ಹಾಕಿದ್ದಲ್ಲ. ಹೌದು, ಕೊಬ್ಬರಿ. ಅದನ್ನು ಹುರಿದಾಗ ನಾರ್ಮಲಾಗಿ ಕೊಬ್ಬರಿಯನ್ನೇ ಹಾಗೆ ಬೆಂಕಿಗೆ ಹಾಕಿ ತಿಂತೇವೆ ನಾವು, ಗೊತ್ತುಂಟಾ ನಿಮಗೆ? ಕೊಬ್ಬರಿ ಅದಕ್ಕೊಂದು ತುಂಡು ಬೆಲ್ಲ ಎಲ್ಲ ಹಾಕಿ ಹಾಗೆ ತಿನ್ನೋದು. ನೋಡಿ ಅಲ್ಲ, ಇನ್ನು ಸರ್ವ್ ಮಾಡೋದು. ರೆಡಿ ಆಗಿದೆ. ಓಕೆ, ಟೇಸ್ಟ್ ಮಾಡಿ ನೋಡಿ. ಒಂದು ಸ್ಪೆಷಲ್ ಆಗಿ ಚಟ್ನಿ ಅಲ್ಲ, ನೀರೇನು ಹಾಕದೆ ನಾರ್ಮಲ್ ಆಗಿ ನಾವು ಇಟ್ಕೊಡುವಂಥದ್ದು, ಅಂದರೆ ಇಟ್ಟು ತಿನ್ಬೋದು. ಟೂರಿಗೆಲ್ಲ ಇದು ಹೇಳಿ ಮಾಡಿಸಿದಲ್ಲ, ಪಕ್ಕ ಗಮ್ಮದಿರುತ್ತೆ. ಪರಿಮಳ ಕೂಡ ಹಾಗೆ ಘಮ ಘಮ ಅಂತ ಬರ್ತಾ ಉಂಟು. ಟೇಸ್ಟ್ ನೋಡೋದು ಹಾಗಾದರೆ ನೋಡಿ. ಓಕೆ, ಉಷಾ ಮ್ಯಾಮ್ ಸಾಕಾಗಿರುವಂತಹ ಚಟ್ನಿ ರೆಡಿ ಮಾಡಿ ಇಟ್ಟಿದ್ದಾರೆ, ಕರಿಬೇವಿನ ಚಟ್ನಿ. ನಾರ್ಮಲ್ ಆಗಿ ನಾವೆಲ್ಲ ಚಟ್ನಿ, ಕಾಯಿ ಚಟ್ನಿ ಈ ಥರ ಎಲ್ಲ ತಿಂತೇವೆ. ಆದರೆ ಈ ಥರ ಸ್ಪೆಷಲ್ ಆಗಿ ಕರಿಬೇವಿನ ಚಟ್ನಿ ಮಾಡಿ ತಿಂದರೆ ಒಂದು ವಾರ ಎಲ್ಲ ಇಟ್ಕೊಂಡು ತಿನ್ಬೋದು. ಹಾಗಾಗಿ ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಕರಿಬೇವಿನ ಚಟ್ನಿ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ 1 ಕಪ್ ಕರಿಬೇವಿನ ಸೊಪ್ಪನ್ನು ಹುರಿಯಿರಿ. ನಂತರ ಅರ್ಧ ಕೊಬ್ಬರಿ, 8 ಎಸಳು ಬೆಳ್ಳುಳ್ಳಿ, ಅರ್ಧ ಕಪ್ ಶೇಂಗಾ ಬೀಜ, ದೊಡ್ಡ ನಿಂಬೆ ಗಾತ್ರದ ಹುಣಸೆ ಹುಳಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಚಮಚದಷ್ಟು ಮೆಣಸಿನ ಪುಡಿಯನ್ನು ಒಂದಾದ ಮೇಲೊಂದು ಹಾಕಿ ಹುರಿಯಿರಿ. ತಣ್ಣಗಾದ ನಂತರ ಪುಡಿ ಮಾಡಿಕೊಳ್ಳಿ. ಈಗ ರುಚಿಕರವಾದ ಕರಿಬೇವಿನ ಚಟ್ನಿ ಅನ್ನ ಚಪಾತಿಯೊಂದಿಗೆ ಸವಿಯಲು ಬಲು ರುಚಿ. ಎಸ್ ಮ್ಯಾಮ್, 2 ಅಡುಗೆ ಕೂಡ ರೆಡಿ ಆಗಿದೆ. ಅಡುಗೆ ಆದ ನಂತರ ಮಾತಾಡಲಿಕ್ಕಿಲ್ಲಲ್ಲ, ತಿನ್ನೋದು ಮಾತ್ರ ಬಾಕಿ. ನೋಡಿ ಯಾವುದು ಟೇಸ್ಟ್ ನೋಡು ಫಸ್ಟಿಗೆ. ನೋಡಿ ಯಾವ್ದು ಬೇಕಾದ್ರು. ಓಕೆ, ಫಸ್ಟಿಗೆ ಜೋಳದ ರೊಟ್ಟಿ ನೋಡುವಲ್ಲ. ನೋಡಿ, ತಗೊಳ್ಳಿ. ಕಾರ್ನ್ ಜೋಳ ಹೇಳಿದ್ರೆ ಅದು ಹಾಂ, ಹೌದು, ಜೋಳ ರೊಟ್ಟಿ ತಿಳಿದ್ರೆ ಉತ್ತರ ಕನ್ನಡ ನಾರ್ತ್ style. ಉತ್ತರ ಕನ್ನಡ. ಇದು ಕಾರ್ನ್ ಇದು. ಓಕೆ, ತಗೊಳ್ಳಿ ನೀವು ಕೂಡ. ಯಾರ ಜೊತೆ taste ಸಾಸ್ ನೆಂಚ್ಕೊಂಡು ತಿನ್ಬೇಕಲ್ಲ. ಖಾರ ಆಗಿದೆಯಾ? ಚೆನ್ನಾಗಿದೆ. ಇಲ್ಲ, ಖಾರ ಆಗಿಲ್ಲ, ಚೆನ್ನಾಗಿದೆ. ಅದರ ಜೊತೆ ನಾವು ಏನು ಸಾಸ್ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ, ಸ್ವಲ್ಪ ಸ್ವೀಟ್ ಸ್ವೀಟ್ ಆಗಿ ಚೆನ್ನಾಗಿರುತ್ತೆ. ಜೋಳವು ಕೂಡ ಸ್ವಲ್ಪ ಸ್ವೀಟೇ, ಹೌದು. ಅದಕ್ಕೆ ನಾವು ನಾರ್ಮಲ್ ಆಗಿ ಏನು ಸ್ವಲ್ಪ ಖಾರ ಮಿಕ್ಸ್ ಆದಾಗ ಇನ್ನೂ ಗಮ್ಮತ್ತಿರುತ್ತಲ್ಲ. ತಗೊಳ್ಳಿ ನೀವು ಕೂಡ ಟೇಸ್ಟ್ ಮಾಡಿ. ಆ್ಯಕ್ಚುಲಿ ಇದು ಬಿಸಿ ಬಿಸಿ ತಿಂದರೆ ಒಳ್ಳೇದು ಅಂತ ಹೇಳಿದಲ್ಲ ನೀವು. ಓಕೆ ಓಕೆ, ಹೇಗೆ ಅನ್ನಿಸ್ತು? ಚೆನ್ನಾಗಿದೆಯಲ್ಲ. ಓಕೆ, ಈಗ ಚಟ್ನಿಯ ರುಚಿ ನೋಡಿಸ್ತಾನೆ. ಇದು ನೀವು ಹೇಳಿದರೆ ಗಂಜಿಗೆಲ್ಲ ಒಳ್ಳೇದು ಅಂತ ಹೇಳ್ತಿದ್ದೀರಲ್ಲ. ಖಾರ ಆಗಿದೆಯಾ? ಖಾರ ಇಲ್ಲ, ಕರೆಕ್ಟ್ ಆಗಿದೆ. ಚಟ್ನಿ ತಿಳಿದರೆ ಎಷ್ಟು ಖಾರ ಬೇಕೇ ಬೇಕಲ್ಲ. ಉಪ್ಪು ಖಾರ ಸರಿ ಉಂಟಾ? ಉಪ್ಪು ಖಾರ ಕರೆಕ್ಟ್ ಉಂಟು. ನಾರ್ಮಲ್ ಆಗಿ ನಾವು ಈಗ ಅದಕ್ಕೆ ತೆಂಗಿನಕಾಯಿ ಮತ್ತು ಕಡಲೆ ಹಾಕಿದ ಕಾರಣ ಖಾರ ಅದಕ್ಕೆ ಜಾಸ್ತಿ ಹಾಕಿದಕ್ಕೂ ಮಿಕ್ಸ್ ಆಗುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿದೆ. ನೀವು ಹೇಳಿದಾಗೆ ಇದು ಏನು ಚಪಾತಿಗೆ ಟ್ರೈನಲ್ಲೆಲ್ಲ ಕೂತ್ಕೊಂಡು ಟೂರ್ ಹೋಗುವಾಗ ಚಪಾತಿಗೆಲ್ಲ ತಿನ್ನಲಿಕ್ಕೆ ಪಕ್ಕ ಮ್ಯಾಚಿಂಗ್ ಆಗ್ತದೆ. ಈ ಥರ ಚಟ್ನಿ ನೀವು ಬೇರೆ ಸ್ಪೆಷಲ್ ಕೂಡ ಮಾಡ್ತೀರಾ ಮನೆಯಲ್ಲಿ? ಮಾಡ್ತೇನೆ. ಹೌದು, ನೆಕ್ಸ್ಟ್ ಟೈಮ್ ಬಂದಾಗ ಅಡುಗೆಗೆ ಇನ್ನೂ ಸ್ಪೆಷಲ್ ಚಟ್ನಿಯನ್ನು ಹೇಳ್ಕೊಡಿ ಅಂತ ಹೇಳ್ತಾರೆ. 2 ಡಿಶ್ ಕೂಡ ಚೆನ್ನಾಗಿ ಬಂದಿತ್ತು. ಹೇಗೆ ಅನ್ನಿಸ್ತು ನಿಮಗೆ? ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಫಸ್ಟ್ ಟೈಮ್ ಬಂದಿದ್ದೀರಾ, ಹೌದು, ಹೇಗೆ ಅನ್ನಿಸ್ತು? ಚೆನ್ನಾಗಿ ಅನಿಸ್ತು. ಚೆನ್ನಾಗಿ ಅನ್ನಿಸ್ತಾ? ನಮಗೆ ಕೂಡ ಚೆನ್ನಾಗಿ ಅನಿಸ್ತು. 2 ಡಿಶ್ ಕೂಡ ಸ್ಪೆಷಲ್ ಆಗಿ ನಮ್ಮ ವೀಕ್ಷಕರಿಗೆ ಹೇಳಿಕೊಡೋದಕ್ಕೆ ನಿಮಗೆ ನಮ್ಮ ಟಿವಿಯ ಕಡೆಯಿಂದ ಹಾಗೆ ಸನ್ ಪ್ರೀಮಿಯಂ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು. ಓಕೆ, ಉಷಾ ಅವರು ಸಾಕಾಗಿರುವಂತಹ ಕಾರ್ನ್ ರೊಟ್ಟಿ ಮತ್ತು ಇನ್ನೊಂದು ಸ್ಪೆಷಲ್ ಆಗಿ ಕರಿಬೇವಿನ ಚಟ್ನಿ 2 ಕೂಡ ಸಾಕಾಗಿತ್ತು, ಟೇಸ್ಟಿಯಾಗಿತ್ತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿ ನಡೆಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ಮ್ಯಾನ್ ತೂರ್ದಾನ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.